ಮದುವೆ ಮನೆಯಲ್ಲಿ ಹಸೆಮಣೆ ಏರ್ಬೇಕಾಗಿದ್ದ ಯುವತಿಯೊಬ್ಬಳು ಮದುವೆ ಹಿಂದಿನ ದಿನ ನಾಪತ್ತೆಯಾದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನ ಬೋಳಾರದ 22 ವರ್ಷದ ಪಲ್ಲವಿ ನಾಪತ್ತೆಯಾದ ಯುವತಿಯಾಗಿದ್ದು, ಮೆಹಂದಿ ಹಾಕಲು ಬ್ಯೂಟಿ ಪಾರ್ಲರ್ಗೆ ಹೋದವಳು ವಾಪಸ್ಸಾಗಿಲ್ಲ. ಏಪ್ರಿಲ್ 16ರಂದು ಮದುವೆ ನಿಗದಿಯಾಗಿದ್ದು, ಏಪ್ರಿಲ್ 15ರಂದು ಯುವತಿ ನಾಪತ್ತೆಯಾಗಿದ್ದಾಳೆ. ಯುವಕನ ಜೊತೆ ಮದುವೆ ನಿಶ್ಚಿತಾರ್ಥವಾಗಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಮೆಹಂದಿ ಪಾರ್ಟಿ ಎಲ್ಲವೂ ನಡೆದಿದ್ದು, ಮದುವೆಯ ಮುಂಚಿನ ದಿನ ಯುವತಿ ನಾಪತ್ತೆಯಾಗಿರುವುದು ಹಲವು ಅನುಮಾನ ಮಾಡಿಸಿದೆ. ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಯುವತಿಯ ಮನೆಯವರು ಕಂಗಾಲಾಗಿದ್ದಾರೆ. ಮಂಗಳೂರು ದಕ್ಷಿಣ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಯುವತಿ ಬ್ಲೂ ಜೀನ್ಸ್ ಹಾಗೂ ಬ್ಲಾಕ್ ಟಿ ಶರ್ಟ್ ಧರಿಸಿ ಮನೆಯಿಂದ ಬ್ಯೂಟಿ ಪಾರ್ಲರ್ಗೆ ತೆರಳಿದ್ದಾಗಿ ಮನೆಯವರು ಮಾಹಿತಿ ನೀಡಿದ್ದಾರೆ. ಮದುಮಗಳು ನಾಪತ್ತೆಯಾದ ಕಾರಣ ನಡೆಯಬೇಕಾಗಿದ್ದ ಮದುವೆ ನಿಂತು ಹೋಗಿದ್ದು, ವರನ ಮನೆಯವರು ತಲೆ ತಗ್ಗಿಸುವಂತಾಗಿದೆ. ಆದರೆ ಯುವತಿ ನಾಪತ್ತೆಗೆ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ.